ದಯವಿಟ್ಟು ಒಂದು ರೀತಿಯಲ್ಲಿ ಮಾಧ್ಯಮದವರ ಹತ್ರ ನಾವು ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ ಆದಷ್ಟು ನಿದ್ದೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸತ್ಯವನ್ನು ಬರೆಯಿರಿ. ಏನು ನಾವು ಹೇಳ್ತೇವೆ ಸತ್ಯಮೇವ ಜಯತೆ ಅಂತ ಹೇಳಿ, ಸತ್ತ ಮೇಲೆ ಅಲ್ಲ ನೀವು ಹೊರಡುವುದು. ಸತ್ಯವನ್ನು ಬರೀರಿ. ಸಮಾಜದ ಕಣ್ಣು ತೆರೆಸಿ ಬಂಧುಗಳೇ, ಸಮಾಜದ ಕಣ್ಣು ತೆರೆಸಿ. ನಿಮ್ಮನ್ನು ಕಾಯ್ತಾ ಇದ್ದೇವೆ ನಾವು ಮಾಧ್ಯಮದವರನ್ನು. ದೊಡ್ಡ ದೊಡ್ಡ ಮಾಧ್ಯಮಗಳು ಎದುರು ಬರುವುದಿಲ್ಲ. ಯಾತಕ್ಕೋಸ್ಕರ ಬರುವುದಿಲ್ಲ ಸ್ವಾಮಿ? ನಿಮ್ಗೆ ಏನಾದರೂ ಒತ್ತಡಗಳಿದ್ದೇವಾ? ಇದಾವ? ಇಷ್ಟು ಸಾವಿರ ವಕೀಲರುಗಳು ಡಾಕ್ಟರ್ಸ್ಗಳು ಇವತ್ತು ಎದುರು ಬಂದು ಮಾತಾಡ್ತಾರೆ. ಅನ್ಯಾಯ ಆಗಿದೆ ತಪ್ಪಾಗಿದೆ. ಇಷ್ಟು ಯೂಟ್ಯೂಬರ್ಸ್, ಇಷ್ಟು ವಾಟ್ಸಪ್ ಫೇಸ್ಬುಕ್ಗಳು, ಎಷ್ಟೆಷ್ಟು ಚಾನೆಲ್ಗಳು ಇವತ್ತು ಸಣ್ಣದು ಎಷ್ಟು ಒಂದು ಪ್ರಕಾರವಾದ ಒಂದು ನ್ಯೂಸನ್ನು ಸುದ್ದಿಯನ್ನು ಇಡೀ ಸಮಾಜಕ್ಕೆ ಕೊಡ್ತಾ ಇದೆ. ರಾಜ್ಯ ರಾಷ್ಟ್ರದಲ್ಲಿ ಜನಗಳು ಎದ್ದೇಳ್ತಾ ಇದ್ದಾರೆ. ಅರೆ ನಿಮ್ಗೇನು ದಾಡಿಯಪ್ಪ ದೊಡ್ಡ ದೊಡ್ಡ ಟಿವಿ ಅವರಿಗೆ ಪೇಪರ್ನವರಿಗೆಲ್ಲ ಅಂತ ಕೇಳುವಂಥದ್ದು ನಾವು. ನಿಮ್ಗೇನು ದಾಡಿ? ನೀವೇನು ಬಕೆಟ್ಗಳ? ಕೇಳಬೇಕಲ್ಲ ನಾವು. ನೇರ ಕೇಳೋದು ನಾನು. ಮೊನ್ನೆಂದು ಕುಂದಾಪುರದಲ್ಲಿ ಎಷ್ಟು ದೊಡ್ಡ ಸಭೆ ಆಯಿತು. ನಮಗೆ ಸಂತೋಷ ಬಿಡಿ, ನಮ್ಮ ವಿರೋಧಿಗಳಿಗೂ ಕೂಡ ಸಂತೋಷ ಆಗಿದ್ದಾರೆ. ನಮ್ಮ ವಿರುದ್ಧ ಇಷ್ಟು ಜನ ಇದ್ದಾರೆ ಅಂತ ಹೇಳಿದರೆ. ಆದರೆ ಈ ಮಾಧ್ಯಮದವರಿಗೆ ಇನ್ನೂ ಕಣ್ಣು ಬಿಡಲಿಲ್ಲ ಅಂತ ಹೇಳಿದರೆ ಸತ್ತಿದ್ದಾರೆ ಅಂತ ಕೇಳೋದು ನಾನು. ನೋವಲ್ಲಿ ಕೇಳೋದು ನಾನು. ನನಗೇನು ಅಪೇಕ್ಷೆ ಇಲ್ಲ. ಬರೆಯದಿದ್ದರೆ ಹೋಗ್ಲಿ. ಅಣ್ಣಪ್ಪನ ಮಂಜುನಾಥನ ಶಾಪ. ಸಂತಾನ ಕುಟುಂಬ ನಾಶ ಆಗಿ ಹೋಗ್ತದೆ. ಸಂತಾನ ಕುಟುಂಬ ಇವತ್ತು ಆಗಿದ ಪ್ರಕರಣ ನ್ಯಾಯಪೀಠದಲ್ಲಿ ಇವರೇನು ಬರೆಯದಿದ್ರೆ ಮತ್ತೆ ಯಾಕೆ ಇರೋದು? ಪೇಪರ್ ಯಾಕೆ ಇರೋದು? ಇಡೀ ಟಾಯ್ಲೆಟ್ ಅಲ್ಲಿ ಕೊಂಡೋಗಿ ಇಡಿ ಸ್ವಾಮಿ, ಟಿಶ್ಯೂ ಪೇಪರ್ ಆಗಿ ನಿಮ್ದು ಪೇಪರ್ಗಳನ್ನು ದೊಡ್ಡದು ಇದು ಹೇಳುವಂಥದ್ದು. ಬರೆಯದಿದ್ರೆ ಬರಿಬೇಡಿ. ಯಾಕೆ ಅತ್ಯಾಚಾರಿಗಳಿದ್ದು ಬರೀತೀರ ನೀವು? ಎಲ್ಲೆಲ್ಲಿದ್ದು ಸುದ್ದಿ ಬರೀತೀರಲ್ಲ. ಯಾರು ಈ ಕಾಮಂದರು? ನಿಮ್ಮ ಅಪ್ಪಂದಿರ? ಕೇಳ್ಬೇಕಲ್ಲ ನಾವು ಮಾಧ್ಯಮದವರಿಗೆ. ಯಾಕಂತ ಹೇಳಿದ್ರೆ ನೋವು, 11 ವರ್ಷದ ನೋವು ಇದೆ ನಮ್ಮ ಹತ್ರ. ಏನ್ ಮಾಡ್ತಿದ್ದೀರಿ ನೀವು ಮಾಧ್ಯಮದವರು? ನೀವು ಕೇಳ್ಬೇಕಲ್ಲ ನಾವು. ಸಣ್ಣ ಸಣ್ಣ ಮಾಧ್ಯಮಗಳು ಹಾಕೋದು ಬಿಡಿ, ನಮ್ಗೆ ಇದೇ ಸಾಕು. ಸಣ್ಣ ಮಾಧ್ಯಮಗಳೇ ಸಾಕು ಸ್ವಾಮಿ. ಇಡೀ ರಾಷ್ಟ್ರವನ್ನೇ ತಿಳಿಸ್ತಾ ಇದೆ. ನಿಮ್ದು ಬೇಡ. ಹಾಗಾದ್ರೆ ನಿಮ್ಮ ಪೇಪರ್ ಯಾಕೆ ಟಾಯ್ಲೆಟ್ ಅಲ್ಲಿ ಇಡ್ಲಿಕ್ಕೆ ಅಂತ ಕೇಳುವಂಥದ್ದು. ನೇರವಾಗಿ ಪ್ರಶ್ನೆ ನಂದು. ನಾನು ಯಾರನ್ನು ದೂಷಣೆ ಮಾಡೋದಲ್ಲ. ನೋವು ನಮ್ಮ ಹತ್ರ ಇದೆ. ಸತ್ಯವನ್ನು ಬರೀರಿ ಸ್ವಾಮಿ. ಎಷ್ಟು ಸಲ 11 ವರ್ಷದಿಂದ 1000 ಸಲ ಹೇಳಿದೆ, ಸತ್ಯ ಬರೀರಿ. ನಮ್ದು ತಪ್ಪಿದ್ರೆ ಅದನ್ನು ಬರೀರಿ. ಅರೆ ಬರೆಯೋದೇ ಇಲ್ಲ ಅವ್ರು. ನಮ್ದಂತೆ ಮೊನ್ನೆ ಯಾರೋ ಉದಯವಾಣಿ ಯಾರು ಹೇಳ್ತಾರೆ, ಇಲ್ಲಿದ್ದಾರಂತ ಗೊತ್ತಿಲ್ಲ ಉದಯವಾಣಿ ಅವರು. ಉದಯವಾಣಿ ಅಲ್ಲಿ ಒಬ್ಬ ರಿಪೋರ್ಟರ್ ಹೇಳ್ತಾನಂತೆ, ನಮ್ದೇನು ಏನಂತೆ ಅವರು ಏನೋ ಕುಂದಾಪುರದ ಪೇಪರ್ ಅಲ್ಲಿ ನ್ಯೂಸ್ ಬರಲಿಲ್ಲ. ಅದಲ್ಲ ಕುಂದಾಪುರದಲ್ಲಿ ನ್ಯೂಸ್ ಬರಲಿಲ್ಲ. ಅವ್ರ ಹತ್ರ ಕೇಳಿದಕ್ಕೆ ಉದಯವಾಣಿ ಅವ್ರ ಹತ್ರ ಅವ್ರು ಹೇಳುದಂತೆ, ನಮ್ದು ಅವರು ಏನು ಹೇಳ್ತಾರೆ ಅದು ನಮ್ಗೆ ಬರುದಿಲ್ಲ. ಆ್ಯಡ್ ಇದೆ ಬಿಡಿ, ಅದು ಅಲ್ಲ. ಅವ್ರು ನಮ್ದೇನು ಏನು ಡೈರೆಕ್ಟ್ ಅಲ್ಲ ಸ್ವಾಮಿ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಇಂಗ್ಲಿಷ್ ನಾವೆಲ್ಲ ಅನ್ಪಡ್ಗಳು ಸ್ವಾಮಿ. 7ನೇ ಕ್ಲಾಸ್ 7ನೇ ಕ್ಲಾಸ್ ಕಲ್ತದ್ದು ನಾವು. ನಮ್ಗೆ ಇದೆಲ್ಲ ಕಾನೂನು ಈ ದೊಡ್ಡ ಇಂಗ್ಲಿಷ್ಗಳು ಬರುವುದಿಲ್ಲ ನಮಗೆ. ಸಂಪಾದಕ ಅಲ್ಲ ಸ್ವಾಮಿ. ಇವರ ಏನು ಉದಯವಾಣಿ ಅವರು ಹೆಂಚಿನ ಏಜೆಂಟಾ? ಏನು ದೊಡ್ಡ ಜನ ಅಂತ ಅವ್ರದ್ದು ಯಾರ ಅಪ್ಪನ ಏನಂತ ಗೊತ್ತಿಲ್ಲ ನನಗೆ. ಹಾಗೆ ಇರುವವರು ಅವ್ರದ್ದೆಲ್ಲ ಬರೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇದನ್ನ ಕೇಳುವಾಗ ನಮ್ಗೆ ನಾಚಿಕೆ ಆಗ್ತದೆ. ಇಂಗ್ಲಿಷಲ್ಲಿ ಏನೇ ಹೇಳ್ತಾರೆ, ಗಾಡ್ ಫಾದರ್ ಇಂಗ್ಲಿಷಿನ ಅಪ್ಪ. ಹಾಗಾಗಿ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಅಂತ ಹೇಳ್ತಾರಂತೆ. ಹಾಗಾದ್ರೆ ಪೇಪರ್ ಬಂದ್ ಮಾಡಿ ಸ್ವಾಮಿ ನಿಮ್ಮ ಪೇಪರನ್ನು. ಇಲ್ಲಾಂದ್ರೆ ಮಾಡಿಸ್ತಾರೆ ಜನಗಳು. ಸತ್ಯವನ್ನು ತೆರೆಸಿ ಹೇಳಲಿಕ್ಕೆ ಇರುವುದು ಪೇಪರ್ ಹೇಳುವಂಥದ್ದು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.